ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಿಯ ತನಕ ಕೊರೋನಾ ಸೋಂಕಿತರು ದಾಖಲಾಗಿರ್ತಾರೋ ಅಲ್ಲಿಯ ತನಕ ನಿರಂತರ ಹಣ್ಣು ಹಂಪಲುಗಳನ್ನು ಒಳಗೊಂಡ ಪೌಷ್ಟಿಕ ಆಹಾರ ನೀಡುವಲ್ಲಿ ಕಳೆದ ವರ್ಷ ಆರಂಭಿಸಿದ ಪುತ್ತೂರಿನ ಇ ಫ್ರೆಂಡ್ಸ್ ಈ ವರ್ಷವೂ ಕೊರೋನಾ ಎರಡನೇ ಅಲೆಯನ್ನು ಮುಂದುವರೆಸಿದ್ದು ಶಾಸಕ ಸಂಜೀವ ಮಠಂದೂರು ಅವರ ಮೂಲಕ ಬೀದಿ ಬದಿಯ ಭಿಕ್ಷುಕರಿಗೆ ಬೆಡ್ಶೀಟ್ ಮತ್ತು ಆಹಾರ ಒದಗಿಸುವ ಕಾರ್ಯ ಮಾಡ್ತಾ ಇದೆ. ಶಾಸಕ ಸಂಜೀವ ಮಠಂದೂರು ಅವರು ಇ ಫ್ರೆಂಡ್ಸ್ ಇಂಡಿಯಾ ಕೊಡಮಾಡಿದ ಸೊತ್ತುಗಳನ್ನು ಭಿಕ್ಷುಕರಿಗೆ ವಿತರಿಸಿದ್ದಾರೆ. ಬಳಿಕ ಮಾತನಾಡಿ, ಹಸಿದವನಿಗೆ ಅನ್ನ ಕೊಡುವುದು ದೊಡ್ಡ ಧರ್ಮ. ಅದೇ ರೀತಿ ಅನಾರೋಗ್ಯ ಪೀಡಿತರಿಗೆ ಮಾನವೀಯತೆ ನೆಲೆಯಲ್ಲಿ ಸಹಕಾರ ನೀಡುವಂತಹ ಮಹತ್ವದ ಸೇವೆಯನ್ನ ಇ ಫ್ರೆಂಡ್ಸ್ ತಂಡ ಮಾಡಿರುವುದು ಮಾದರಿ ಕೆಲಸವಾಗಿದೆ ಎಂದರು. ರಸ್ತೆ ಬದಿಯಲ್ಲಿ ಇವತ್ತು ಭಿಕ್ಷೆ ಬೇಡ್ತಾ ಇದ್ದಂಥ ಕೆಲವು ಬಂಧುಗಳು ಇವತ್ತು ಊಟ ಆಹಾರ ಬೇರೆ ಬೇರೆ ವ್ಯವಸ್ಥೆಗಳಿಲ್ಲದೆ ರಸ್ತೆ ಬದಿಯಲ್ಲೇ ಇರುವಂಥ ಒಂದು ಸಂಗತಿಯಾಗಿದೆ. ಇಂಥವರನ್ನು ಮನಸ್ಸಲ್ಲಿಟ್ಟುಕೊಂಡು ಮಾನವೀಯ ದೃಷ್ಟಿಯಿಂದ ಅವರಿಗೆ ಶಾಲೆಯಲ್ಲಿ ನಮ್ಮ ನೆಲ್ಲಿಕಟ್ಟೆ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ನಮ್ಮ BO ಅವರಿಗೆ ಸೂಚನೆ ಕೊಟ್ಟು ನಾಳೆಯಿಂದ ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಅವರ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ನಾವು ಸ್ಥಳೀಯ ಆಡಳಿತ ಸಂಸ್ಥೆಯಿಂದ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಕೂಲಿ ಕಾರ್ಮಿಕರಿರ್ಬೋದು, ಇಂಥವರ ಸೇವೆ ಮಾಡಲಿಕ್ಕೆ ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರಬೇಕು, ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಸ್ತಾ ಇವತ್ತು ಈ ಸಹಕಾರ ಮಾಡಿದಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇವರೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೂಡ ಭಗವಂತ ಕೊಡಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಈ ವೇಳೆ ಇ ಫ್ರೆಂಡ್ಸ್ ಅಧ್ಯಕ್ಷ ಡಾಕ್ಟರ್ ಇಸ್ಮಾಯಿಲ್ ಸಫ್ರಾಜ್, ಶಾಸಕರ ವಾರೂಮ್ನ ಪ್ರಮುಖ ಸಾಜ ರಾಧಾಕೃಷ್ಣ ಆಳ್ವ, ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ರಾಜೇಶ್ ಬನ್ನೂರು ಮತ್ತಿತರರು ಉಪಸ್ಥಿತರಿದ್ದರು.